ನನಗೊಂದು ಶೇಷ ಪೂಜಾರಿ ಥರಾನೇ ಮನೆ ಬೇಕು. ಎಷ್ಟು ಚೆನ್ನಾಗಿದೆ ಇಲ್ಲಿ. ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಒಂದು ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಈ ವೀಕೆಂಡಲ್ಲಿ ರೈಡ್ ಮಾಡೋಣ ಅಂತ. ಬಟ್ ಎಲ್ಲಿ ಅಂತೇಳಿ ಟಿಲ್ ಲಾಸ್ಟ್ ಮಿನಿಟ್ವರೆಗೂ ಆ್ಯಕ್ಚುಲಿ ಐಡಿಯಾ ಇರಲಿಲ್ಲ ಯಾವ ಕಡೆ ಹೋಗೋದು ಅಂತ. ಸ್ವಲ್ಪ ಪ್ಲ್ಯಾನ್ ಇತ್ತು ಮಡಿಕೇರಿ ಕಡೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಟಿಲ್ ಎಸ್ಟರ್ಡೇ. ಬಟ್ ಅದೇ ಯಾವುದು ಹೋಮ್ ಸ್ಟೇ ಅದೆಲ್ಲ ಕರೆಕ್ಟ್ ಬುಕ್ ಆಗಿರಲಿಲ್ಲ. ಸೊ ಅದಕ್ಕೆ ನಿನ್ನೆ ನೈಟ್ ಸುಮ್ಮನೆ ಅಂದ್ಕೊಂಡೆ ಓಕೆ ಕುಂದಾಪುರ ಕಡೆ ಹೋಗೋಣ ಅಂತ, ಅಲ್ಲಿಂದ ಆಮೇಲೆ ಮೇಲ್ಗಡೆ ಹೋಗೋಣ ಅಂತ ಟುವರ್ಡ್ಸ್ ಉತ್ತರ ಕನ್ನಡ. ನಿನ್ನೆ ಸುಮ್ಮನೆ ಸ್ಟೋರಿ ಹಾಕಿದ್ದೆ ಯಾವುದಾದ್ರು ಹೋಮ್ ಸ್ಟೇ ಇದೆಯಾ ಅಂತ. ಸೊ ನನ್ನ ಫ್ರೆಂಡ್ ಅಮಲ್ ಅಂತ ಇದೆ, ನಮ್ಮ ಫ್ರೆಂಡ್. ಅವನ ಫ್ರೆಂಡಿಂದ ಇನ್ನೊಬ್ಬ ಜಿಷ್ಣು ಅಂತೇಳಿ ಒಬ್ಬನಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಜವಾಗಿ ಹೆಸರು ಬೇರೆ ಕೇಳಿರಲಿಲ್ಲ. ಬಟ್ ಅಮಲ್ ಫ್ರೆಂಡ್. ಸೊ ಡೈರೆಕ್ಟ್ ಕಾನ್ಫರೆನ್ಸ್ ಹಾಕಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎದ್ದು ಬರ್ತಾಯಿರಿ ಕುಂದಾಪುರದಲ್ಲಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಆಸಮ್ ಸ್ಟಾರ್ಟ್ ಮಾಡ್ತಿದ್ದೀವಿ ಈಗ ವಿತ್ ಬಾನು. ಎಲ್ಲ ಲಗೇಜ್ ಅದು ಇದೆಲ್ಲ ಹತ್ಕೊಂಡಾಗಿದೆ. ಏನೆಲ್ಲ ಕಾಂಪ್ಲಿಕೇಶನ್ಸ್. ಇದೊಂದು ಈ ಕಡೆ ಇರೋದು ಇದು ತುಂಬ ರ್ಯಾಟ್ಲ್ ಆಗ್ತಿತ್ತು ಮೊನ್ನೆಯಿಂದ, ಅದೊಂದು ತೆಗ್ದೇ ಬಿಟ್ವಿ, ಸೌಂಡೇ ಬರೋದು ಬೇಡ ಅಂತ. ಇರೋದೊಂದು ಸ್ಟ್ರಾಪು ಕಟ್ಟಾಗಿ ಎಷ್ಟೋ ದಿವಸ ಆಯ್ತಿದೆಯಾ. ನಮ್ಮ ಟಿಂಕು ಫುಲ್ ಬೇಜಾರಲ್ಲಿದೆ. ಟಿಂಕು ಬಾಯ್ಪಾ, ಬಾಯ್ 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 ಡ್ಯೂಕ್ನಿಕ್ ಗಮದ. ಅದಕ್ಕಿಂತ ಜಾಸ್ತಿ ಇದಕ್ಕೆ ಬೇಜಾರಾಗ್ತದೆ. ಮಳೆ ಬರೋ ವೆದರ್ ಕರೋಣ ಆಲ್ಮೋಸ್ಟ್. ನಿಂಕ ಬಾಯ್ 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 ಟಾಟಾ. ನಿಂಕ ಬಾಯ್ ಬಾಯ್ ಬಾಯ್. ವರ್ಷಟ್ಟೇನೆ ಬರ್ಕೊಲ್ ಹಾಕೊಂಡು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಆಯ್ತು ನಮ್ಮದಿಲ್ಲಿ ಹೋಟೆಲ್ ಶಿವಸಾಗರ್ ಅಂತೇಳಿ. ಕಾಪುಯಿಂದ ಐ ಥಿಂಕ್ ಉಡುಪಿ ಹೋಗೋ ರೂಟು. ಒಂದು ಟಯರ್ ಯಾಕೋ ವಾಬಲ್ ಆಗ್ತಾಯಿದೆ. ಐ ಮೀನ್ ವಾಬಲ್ ನೋನ್ ಥಿಂಗ್. ಅದು ಸ್ವಲ್ಪ ಬೆಂಡಿದೆ ಇಲ್ಲಿ. ನಿನ್ನೆ ಗಣಪತಿ ಹೊತ್ತು ಈಗ ಒಂದು ಶೋಲ್ಡರ್ ನೋವು ಆಗ್ತಿದೆ. ಗಣೇಶೋತ್ಸವ ಇತ್ತಲ್ಲ ನಿನ್ನೆ, ಅದಕ್ಕೆ. ಹಾಂ ಯೋಗ, ನಾನು ಈಗ ಇಲ್ಲೇ ಇದ್ದೀನಿ. ಅವ್ರನ್ನ ಲೊಕೇಶನ್ ಕಳಿಸಿದ್ರಲ್ಲಿ ಜಿಷ್ಣು. ಒಂದು ನಿಮಿಷ, ನಾನು ಬಂದೆ. ಅಲ್ಲ ನಮ್ಮ ಲ್ಯಾಂಡ್ ಮಾರ್ಕ್ ಇದೆ, ಅಲ್ಲಿ ಬರ್ತೀನಿ. ಒಂದು ನಿಮಿಷ ಆಯ್ತಾ? ಕರೆಕ್ಟ್ ಟೈಮಿಗೆ ಬಂದೆ. ನೀವು ಎಲ್ಲಿ ಊರು ಆ ಕಡೆ ಹೋಗಿದ್ರಾ? ಹೇಳ್ದೆ ನಿನ್ನೆ ಕಾಲ್ ಮಾಡಿದೆ, ಮತ್ತೆ ಅಲ್ಲೇ ಎಲ್ಲ ಯಾಕೆ ನಮ್ಮ ಮನೆಯಲ್ಲೇ ಇರ್ಬೋದು. ಅದೇ ಬಾರ್ ಶೋಕೊಂಡು ಓಕೆ. ಇದೇ ಮನೆ ನಮ್ಮದಿಲ್ಲಿ ರೂಮು ಸೆಟ್ ಸೂಪರಾಗಿದೆ. ಇಲ್ಲಿ ಸ್ಪೆಷಲಿ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಹೊರಗಡೆಯಿಂದ ತೋರಿಸ್ತೀನಿ. ಆಂಟಿ ಒಳ್ಳೆ ಟೀ ಮಾಡಿಕೊಟ್ರು. ಕಾಫಿ ಒಳ್ಳೆ ಕಾಫಿ ಮಾಡಿಕೊಟ್ರು. ಯೋಗ ಹಾಯ್ ಹಾಯ್ ಕ್ಯಾಮ್ರಾ ಕೃಷ್ಣ. ಇಲ್ಲೇ ಇವತ್ತು ಫುಲ್ ಟ್ರೈಲೆಲ್ಲ ಹೊರಗಡೆ ಸುತ್ತಾಡ್ಕೊಂಡು ಆಮೇಲೆ ಮೋಸ್ಟ್ಲಿ ಸಂಜೆ ಆಗೋ ಹೊತ್ತಿಗೆ ಬರ್ತೀವಿ ಅನಿಸುತ್ತೆ. ನೋಡೋಣ. ವಿಷ್ಣು ನಮ್ಮದು ಇವತ್ತು ಎಂತ ಗೈಡ್. ಓಕೆ, ಈಗ ಮಳೆ ಒಂದು ನಿಂತಿತ್ತು ಅಷ್ಟೇ ಅನಿಸುತ್ತೆ ಅಲ್ಲ. ಒಂಥರ ಆನೆ ತಿರುಗಿಸ್ದಂಗೆ.
ತಿರ್ಗ್ಯಾರ ಇದು ಬಂಗ ನನಗೆ ಕೆರಡಿ ಹೋತಲ್ಲ ಚಲೋ ಹಿಂಗೆ ಈ ಥರ ರೋಡ್ ಇದ್ರೆ ಸಕ್ಕತ್ ಇಷ್ಟ ಆಗುತ್ತೆ. ಇಲ್ಲಿ ಲೀಚ್ ಕೂಡ ಇಡೋದಿಲ್ಲ. ಇದು ಮೋಸ್ಟ್ ಅಲ್ಲಿಗೆ ಹೋಗುತ್ತಾ ಅಂತಲ್ಲ ಮೇಯ್ನ್ಗೆ ಪುನಃ? ಇಲ್ಲ, ಹೋಗಕ್ಕೆ ಆಗುದಿಲ್ಲ. ಇದುಂಟು, ಹೊಳೆ ಉಂಟು. ಹೊಳೆ ಉಂಟಾ? ಓಕೆ ಓಕೆ, ಅಲ್ಲಿವರೆಗೂ fine. ಇದು ದಾಟ್ಬೋದು, ಬಟ್ ಅಲ್ಲಿ ಬೇರೆ ಹಾಕಿದ್ದಾರೆ. ನಾವು ಈಗ ಮೇನ್ ರೋಡಿಗೆ ಹೋಗ್ತಿದ್ವಿ. ಹೌದಾ? ಓಕೆ ಓಕೆ. ಸ್ಪಾಟ್ ಇದೆ, ಹೋಗಿ ಬರುವ. ಇದು ದಾಟ್ಸೋ. ಹಾಂ, ಅದೇ ದಾಟಿಸಿ ಇಲ್ಲೋ ಮುಂದೆ ಹೋದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಇದೆ, ಹಾಗೆ ಸಹ ಬರ್ಬೋದು, ಮೇನ್ ರೋಡಿಂದ ಬರ್ಬೋದು. ಬಾನು ಜಾರು ಅವು ಮೆಲ್ಲ ಗುಂಡಿದೆಯಾ? आराम से ಅಂಕಟಾಗಿರಲಿಲ್ಲ, ಸ್ವಲ್ಪ ಆಳ ಇತ್ತು. ನೀರೆಷ್ಟು ಕ್ಲೀನ್ ಉಂಟು ನೋಡು. ಇಲ್ಲೊಂದು ರೋಡ್ ಇದೆ. ವಾವ್, ಸಾಕದಿದೆ, ಇದು ಸೂಪರ್ ಇದೆ. ಓ, ಇದು ಜಾರುತ್ತಾ ಮೋಸ್ಟ್ಲಿ? ಇವಾಗಲ್ಲ, ಸಂಜೆ ಇಲ್ಲಿ ಫುಲ್ ಹುಡುಗಿ ಬಿಡ್ತಾರೆ, ಸಣ್ಣ ಸಣ್ಣ ಹುಡುಗರು ಅಲ್ಲ, ಇಲ್ಲಿ ಜಾರಿ ಬೀಳ್ತಾರೆ ಅಲ್ಲ. ಸೂಪರ್ ಪ್ಲೇಸ್. ನನಗೊಂದು ಈ ಥರ ಮನೆ ಮಾಡಬೇಕು. ಹೌದಾ? ಶೇಷಣ್ಣ, ಶೇಷ ಪೂಜಾರಿ. ನನಗೊಂದು ಶೇಷ ಪೂಜಾರಿ ಥರನೇ ಮನೆ ಬೇಕು. ಎಷ್ಟು ಚೆನ್ನಾಗಿದೆ ಇಲ್ಲಿ, ಫುಲ್ ಎದುರು ಗದ್ದೆ, ವೀವ್. ಇಲ್ಲೊಂದು ಸ್ವಲ್ಪ ಇಲ್ಲಿ ಮರಡ್ಡ ಇದೆ, ಬಟ್ ಇಲ್ಲಿ ಕಂಡ್ರೆ ಒಂದು ಆಲ್ಮೋಸ್ಟ್ ಫುಲ್ ಹಿಲ್ಸ್ ವೀವ್ ಎಲ್ಲ ಕಾಣುತ್ತೆ. ಇಲ್ಲಿ ಫುಲ್ ಫಾಗ್ ಇದೆ ಈಗ. ಬ್ಯೂಟಿಫುಲ್. ಶೇಷಣ್ಣನ ಮನೆ ನೋಡಿದ್ವಿ. ಇಲ್ಲಿಂದ ಮುಂದೆ ಹೋದರೆ ಈ ರೋಡಿಗೆ ಕನೆಕ್ಟ್ ಆಗುತ್ತಂತೆ. ಇನ್ನೊಂದು ಯಾವುದೋ ಟ್ರೈಲ್ ಇದೆ ಅಂತ ಹೇಳ್ದ. ನನಗೆ ಈ ಥರ ಒಂದೇ ಗಾಡಿ ಹೋಗೋ ಥರ ರೋಡ್ ಇರೋ ಎಲ್ಲ ತುಂಬ ಇಷ್ಟ. ನಾನು ಅಂಥದ್ದು ಎಲ್ಲಿಯಾರು ಸಿಕ್ಕಿದ್ರೆ ಸುಮ್ಮನೆ ಟರ್ನ್ ತಗೊಂಡು ಹೋಗ್ತಾ ಇರ್ತೀನಿ. ಈ ಥರ ಊರು ನೋಡೋದೇ ಒಂಥರ ಖುಷಿ. ಸುಮ್ಮನೆ ಯಾವುದೋ ಒಂಥರ ನೋನ್ ಪ್ಲೇಸಸ್ ಹೋದರೆ ಒಂದು ಅಷ್ಟು ಟೂರಿಸ್ಟ್ ಇರ್ತಾರೆ. ಈ
ಇಲ್ಲೆಲ್ಲ ಏನಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರೋದೆ. ಎಲ್ಕೋಡು ಹತ್ರ ಬಂದ್ವಿ ನಾವು. ಬಂತಲ್ಲ ಆಫ್ ರೋಡು ಬಂತಲ್ಲ. ಅನ್ಕೊಳ್ಳೋದಲ್ಲ ನೋಡಿದಷ್ಟು ಖುಷಿ ಆಗ್ತದೆ. ಎಲ್ಲಿ ನೋಡಿದ್ರು ನೀರು 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 ಕಾಣಿಸಲ್ಲ. ಇದೆಲ್ಲ ಮೂಕಾಂಬಿಕಾ ಅರಣ್ಯ ಇದು ರಿಸರ್ವ್ ಫಾರೆಸ್ಟ್ ಒಳಗಡೆ ಬರುತ್ತೆ ಇದೆಲ್ಲ ಪ್ಲೇಸ್. ಈ ಅಲ್ಲಿ ಎಲ್ಲಾರು ಓಪನ್ ಇದ್ರೆ ಹೋಗ್ಬೋದು. ಓಕೆ, ಅಲ್ಲಿ ಮರ ಬಿದ್ದಿದೆ. ಇದು ಪರವಾಗಿಲ್ಲ, ಇನ್ನೂ ದಾಟ್ಬೋದು. ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಅದು ಇನ್ನೂ ದೊಡ್ಡದಿದೆ ಸಖತ್ತು. ಇದು ಮರ ಬಿದ್ದಿತ್ತು ಆಗ. ಸೂಪರ್ ನೈಸ್. ಚೆನ್ನಾಗಿದೆ ಇಲ್ಲಿ ಅಂದರೆ ನೋಡಿದೆ. ಜಿಷ್ಣುಗೆ ನಮ್ಗೆ ಎಲ್ಲಿ ಹೋಗ್ಬೇಕಂತ ಕರೆಕ್ಟಾಗಿ ಗೊತ್ತು. ಅಲ್ಲಿಗೆ ಕರ್ಕೊಂಡ್ಬಂದಿದ್ದು. ಇಲ್ಲದೆ ಇರೋ ಟೈಮಲ್ಲಿ ಆ್ಯಕ್ಚುಲಿ ಇದು ಕ್ರಾಸ್ ಮಾಡ್ಬೋದು ಅಂತ. ಇಲ್ಲಿಂದ ಆ ಕಡೆ ಕ್ರಾಸ್ ಮಾಡಿ ಇದಕ್ಕೆ ಹೋಗೋಕ್ಕಾಗತ್ತೆ. ಇದಕ್ಕೆ ಕ್ರಾಸ್ ಮಾಡೋಕ್ಕೆ ಹೋದರೆ ನಾವು ಕ್ರಾಸ್ ಮಾಡ್ತೀವಿ. ಡೆಡ್ ಎಂಡ್. ನಮಗೆ ಡೆಡ್ ಎಂಡ್ ಎಲ್ಲ ಬಂದರೆ ಏನು ಬೇಜಾರಾಗಲ್ಲ. ಈ ಥರ ಹೋಗಿ 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 ಅಭ್ಯಾಸ ಆಗಿದೆ. ಸುಹಾಸ್ ಅಂತ. ಹಲೋ, ಹಾಯ್ ಸುಹಾಸ್. ಅದು ಕಾಣ್ತಾ ಇರೋದು ಇದಲ್ವಾ, ಇದು ಕೊಡಚಾದ್ರಿ ಹಿಲ್ ಇದಲ್ಲ. ಅಲ್ಲಿ ಕಾಣ್ತಾ ಇದೆ ಫಾಲ್ಸ್. ಅದೇ ನೀರು ಕಲ್ಲರ್ದಲ್ಲ. ಓಕೆ, ಇಷ್ಟರೊಳಗೆ ಇತ್ತು, ನೋಡೋಕ್ಕೆ ಸಿಕ್ತು ಎಲ್ಲ. ಬಟ್ ಈಗ ಜಸ್ಟ್ ಫಾಗ್ ಆಯಿತು. ಈ ಮಳೆ ಬರೋದಕ್ಕೆ ಮೋಸ್ಟ್ಲಿ, ಮಳೆ ನಿಂತರೆ ಪುನಃ ಮೋಸ್ಟ್ಲಿ ಕ್ಲಿಯರ್ ಆಗ್ಬೋದಲ್ಲ. ಮಳೆ ಇರೋದಕ್ಕೆ ಮೋಸ್ಟ್ ಕಾಣ್ತಾ ಇಲ್ಲ ಈಗ. ಬಟ್ ರಿಯಲಿ ನೈಸ್.
ಕ್ರೇಜಿ ವ್ಯೂಸ್ ಇದೆ ಇಲ್ಲಿಂದ, ಒಂಥರ ಸಾಕ ಚೆನ್ನಾಗಿದೆ. ಫುಲ್ ಮಳೆ ಇದೆ ಇವಾಗ, ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನಾನು ಅಲ್ಲಿ ಕೇಳ್ತಾ ಇದ್ದೆ ಎಲ್ಲರೂ ಏನಾದ್ರು ಅಂತ ಇಲ್ಲೇ ಮನೆ ಮಾಡಿಕೊಡ್ಬೇಕು ಸಿಗೋತ್ತಂದ್ರೆ ಸ್ವಲ್ಪ ಮಳೆ ಕಡಿಮೆ ಆಗೋರಿಗೆ ಸ್ವಲ್ಪ ವೆಯ್ಟ್ ಮಾಡೋಣ. ಇಲ್ಲಿ ಯಾರು ಕ್ಲಿಯರ್ ಆದರೆ ಚೆನ್ನಾಗಿರೋದು. ಈಗ ಸಖತ್ ಕ್ಲೀನಾಗಿ ಕಾಣ್ತಾ ಇದೆ ಫುಲ್ ಈ ವ್ಯೂ. ಈಗ ಸ್ವಲ್ಪ ಇನ್ನೂ ಕ್ಲಿಯರ್ ಆಯಿತು, ಫಾಲ್ಸ್ ಕಾಣ್ತಾ ಇದೆ ಆ್ಯಕ್ಚುಲಿ ಸ್ವಲ್ಪ. ನಾವು ಇಲ್ಲಿಂದ ಹೊರಡ್ತೀವಿ. ಇಲ್ಲಿ ಕಾಣ್ತಾ ಇದೆ ಆ್ಯಕ್ಚುಲಿ ಆ ಲಿಸ್ಟ್ ಆಫ್ ವಾಟರ್ ಫಾಲ್ಸ್ ನಾನು ಆಗ ಹೇಳಿದ್ದು. ಮತ್ತು ನಾವು ಆಗ ನೋಡಿದ್ದು ಬೆಳ್ಕಲ್ ತೀರ್ಥ, ಬೆಳ್ಕಲ್ ಗೋವಿಂದ ತೀರ್ಥ. ಊಟ ಸಿಕ್ಕಿಲ್ಲ ನಮಗೆ, ಬಟ್ ವಿಷ್ಣು ಆ್ಯಕ್ಚುಲಿ ನನ್ನ ಫೇವರಿಟ್. ಕೇರಳ ರೈಡ್ ಮಾಡಿದಾಗ ಎವ್ರಿ ಡೇ ಪಳಂಪರಿ ಸಖತ್ ಬಿಸಿ ಬಿಸಿಯಾಗಿ ಈಗ ಫ್ರೈ ಮಾಡಿ ಕೊಟ್ಟಿರೋದು ಅನಿಸುತ್ತೆ. ಥ್ಯಾಂಕ್ಸ್ ಜಿಷ್ಣು. ಎಸ್ ಓಕೆ, ಸೊ ಇಲ್ಲಿವರೆಗೆ ನೋಡಿದ್ದು ನೀವು ನಮ್ಮದು ಕುಂದಾಪುರದ ರೈಡ್ ಎಲ್ಲಿವರೆಗೆ ಕರೆಕ್ಟಾಗಿ ಹೋಯಿತು ಅಂತೇಳಿ. ಸೊ ಅಲ್ಲಿಂದ ನಾವು ಆ ಫಾಲ್ಸ್ ಅದೆಲ್ಲ ಆ ಪಳಂಪುರಿ ಎಲ್ಲ ತಿಂದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಕಮಲಶಿಲೆ ಹೋಗೋಣ ಅಂತ. ಅಲ್ಲಿ ಹೋಗಿ ಅಲ್ಲಿಂದ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಮಾಡಿ ಆ ಕಡೆ ಹೋಗ್ತಾಯಿದ್ವಿ. ಬಟ್ ಇದೇನಾಯಿತು ಅಂತ ಹೇಳಿದರೆ ಎದುರುಗಡೆಯಿಂದ ಒಂದು ಸ್ಕೂಲ್ ಬಸ್ ಅಲ್ಲ, ಮೋಸ್ಟ್ ಬಸ್, ಚಿಕ್ಕ ಬಸ್, ಅದು ನ್ಯಾರೋ ರೋಡ್ ಆ್ಯಕ್ಚುಲಿ. ಸೊ ಎದುರುಗಡೆಯಿಂದ ಬರ್ತಾಯಿತ್ತು ಬಸ್. ಅದು ರೋಡ್ ಸ್ವಲ್ಪ ತುಂಬ ನ್ಯಾರೋ ಆಯಿತು, ಒಂದು ಬೈಕ್ ಒಂದು ಬಸ್ ಹೋಗ್ಬೋದು ಅಷ್ಟೇ ಜಾಗ. ಸೊ ಅವ್ನು ಆ್ಯಕ್ಚುಲಿ ಸ್ವಲ್ಪ ಜಾಗ ಕೊಡ್ತಾನೆ ಅಂದ್ಕೊಂಡಿದ್ದೆ, ತುಂಬ ಸೈಡ್ ಹೋಗಿಲ್ಲ. ನಾನು ಆ್ಯಕ್ಚುಲಿ ಪಾಸ್ ಆಗ್ಬೋದು ಅಂದ್ಕೊಂಡೆ, ಅದು ಲೆಫ್ಟಲ್ಲಿ ಇತ್ತು ಒಂದು ಬೈಕ್ ಹೋಗೋವಷ್ಟು. ಬಟ್ ಏನಾಯಿತು ಅಂದರೆ ಪಾಸ್ ಆಗ್ಬೋದಿತ್ತು. ಇದು ನೀರು ಹೋಗಿ ಆ್ಯಕ್ಚುಲಿ ಅದೊಂಥರ ಎಜ್ಜಲ್ಲಿ ಸ್ವಲ್ಪ ಪಾಚಿ ಥರ ಇತ್ತು. ಸೊ ರೇರ್ ಸ್ಲಿಪ್ ಆಯಿತು. ರೇರ್ ಸ್ಲಿಪ್ ಆದ ಕೂಡಲೇ ಗಾಡಿ ಕೆಳಗೆ ಹೋಗಿ ಪುನಃ ಮೇಲ್ಗಡೆ ಬಂದು ಹೈ ಸೈಡ್ ಆಗಿ ಫಸ್ಟ್ ನಾವು ಬಿದ್ವಿ, ನಮ್ಮ ಕಾಲ ಮೇಲೆ ಬೈಕ್ ಬಿತ್ತು. ಸೊ ಏನಾಯ್ತು ಅಂದರೆ ನಂದು ಬೈಕಿದು ಟ್ಯಾಂಕ್ ಆ್ಯಕ್ಚುಲಿ ಸ್ವಲ್ಪ ಫುಲ್ ಶಾರ್ಪ್ ಇದೆ. ಸೊ ಆ ಶಾರ್ಪ್ ಎಜ್ ನನ್ನ ಪಾದದ ಮೇಲೆ ಬಿದ್ದು ಆಲ್ಮೋಸ್ಟ್ ನನಗೆ ಐ ಕುಡ್ ಫೀಲ್ ಅಟ್ ದ್ಯಾಟ್ ಟೈಮ್. ನಾನು ಎದ್ದು ಕೂಡಲೇ ಕಾಲಿಡೋಕ್ಕಾಗ್ತಾ ಇರಲಿಲ್ಲ. ಸೊ ಶೂಸ್ ಒಳಗಡೆಯಿಂದ ಒಂಥರ ಫುಲ್ ಎಕ್ಸ್ಪಾಂಡ್ ಆದ ಫೀಲ್ ಆಗ್ತಾಯಿತ್ತು. ಸೊ ಐ ನ್ಯೂ ದ್ಯಾಟ್ ಏನೋ ಪ್ರಾಬ್ಲಮ್ ಆಗಿದೆ. ಬಾನು ಕಾಲ ಮೇಲೇನೂ ಬಿದ್ದಿತ್ತು, ಬಟ್ ಶಿ ವಾಸ್ ಅಟ್ ದ್ಯಾಟ್ ಟೈಮ್ ತುಂಬ ನೋವಿತ್ತು. ಬಟ್ ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಅಲ್ಲೇ ಹತ್ತಿರ ಮನೆ ಇತ್ತು ಒಂದು ಈ ಸೈಡಲ್ಲೇ. ಸೊ ಅವ್ರು ಬಂದರು, ಮತ್ತು ನನ್ನ ಫ್ರೆಂಡ್ಸ್ ಇದ್ದರು ಜಿಷ್ಣು ಎಲ್ಲ. ಸೊ ಆ ಕಡೆ ನಡ್ಕೊಂಡು ಅವ್ರ ಮನೆ ಹತ್ರ ಹೋಗಿ ಕೂತ್ವಿ. ಆಮೇಲೆ ಆ ಮನೆಯವರೇ ಅವ್ರ ಕಾರಲ್ಲಿ ಆಲ್ಮೋಸ್ಟ್ ಒಂದು ಹೈವೇವರೆಗೆ ಬಂದರು. ಅಷ್ಟೊತ್ತಿಗೆ ಜಿಷ್ಣು ಫ್ರೆಂಡ್ ಅವ್ನ ಮನೆಯಿಂದ ಕಾರ್ ಇಟ್ಕೊಂಡ್ಬಂದು ಅಲ್ಲಿಂದ ಡೈರೆಕ್ಟ್ ಬೈಕ್ ಏನಾಗಿತ್ತು ಅಂದರೆ ಕ್ಲಚ್ ಲಿವರ್ ಕಟ್ಟಾಗಿತ್ತು. ಸೊ ರೈಡ್ ಮಾಡೋ ಥರ ಇರಲಿಲ್ಲ. ಅಲ್ಲಿಂದ ಕಾರಲ್ಲಿ ಕುಂದಾಪುರ ಹಾಸ್ಪಿಟಲ್ ಬಂದ್ವಿ. ಅವ್ರು ಹೇಳಿದರು CT ಸ್ಕ್ಯಾನ್ ಮಾಡಬೇಕಾಗುತ್ತೆ, ಅಡ್ಮಿಟ್ ಆಗಬೇಕು ಅಂತೇಳಿ. ಸೊ ಅಲ್ಲಿಂದ ಹೇಗೆ ಅಡ್ಮಿಟ್ ಆಗೋದಾದರೆ ಮಂಗಳೂರಿಗೆ ಬರೋಣ ಅಂತ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಟೆಸ್ಟ್ ಮಾಡಿ ಫಸ್ಟಿಗೆ ಹೇಳಿದರು ಆ್ಯಕ್ಚುಲಿ ಫ್ರ್ಯಾಕ್ಚರ್ ಎಲ್ಲ ಏನು ತೋರಿಸ್ತಾ ಇರಲಿಲ್ಲ ಎಕ್ಸ್ರೇಯಲ್ಲಿ. ಇಟ್ ವಾಸ್ ಅ ಹೇರ್ಲೈನ್ ಫ್ರ್ಯಾಕ್ಚರ್. ಸೊ ಅದಾದಮೇಲೆ ಅವ್ರ ಮನೆಗೆ ಕಳಿಸಿದ್ರು. 1 ವಾರ ಆದಮೇಲೆ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. ಪುನಃ 4 ದಿನ ಅಡ್ಮಿಟ್ ಆಗಿ ಆಮೇಲೆ ಪುನಃ ಇವಾಗ ಕಡಿಮೆ ಆಗಿ ಆಲ್ಮೋಸ್ಟ್ 1.5 ಮಂತ್ ನಡೆಯೋ ಥರ ಇರಲಿಲ್ಲ. ಪಿಲ್ಲೋ ಮೇಲೆ ಇದ್ದಿಟ್ಟು ಕಡಿಮೆ ಮಾಡೋ ಥರ ವೆಯ್ಟ್ ಮಾಡಬೇಕಿತ್ತು. ಆಮೇಲೆ ನಾವು ಅಟ್ಲೀಸ್ಟ್ ನನಗೆ ಇವಾಗ ವಾಕಿಂಗ್ ಅದೆಲ್ಲ ಆಗ್ತಾಯಿದೆ. ಬಟ್ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್ ಆ್ಯಕ್ಚುಲಿ ಹೂ ಇನ್ವಾಲ್ಡ್ ಇದರಲ್ಲಿ. ಆ ಮನೆಯವರು ಪಾಪ ಅವರು ಆಲ್ಮೋಸ್ಟ್ ಅಲ್ಲಿವರೆಗೆ ತಂದುಬಿಟ್ರು. ಜಿಷ್ಣು ಫ್ರೆಂಡ್ ಅಲ್ಲಿಂದ ಡ್ರೈವ್ ಮಾಡ್ಕೊಂಡು ಆಲ್ಮೋಸ್ಟು ಕುಂದಾಪುರವರೆಗೆ ಕರ್ಕೊಂಡು ಇದು ಮಾಡಿ, ಆಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡ್ ಸಾಯಿ ಎಲ್ಲ ಹೋಗಿ ಬೈಕನ್ನೆಲ್ಲ ಇಟ್ಕೊಂಡ್ಬಂದು ರಿಪೇರ್ ಮಾಡಿಸಿ ಅದರಲ್ಲಿ ಹ್ಯಾಂಡಲ್ ಬಾರ್ ಒಂದು ರಿಪ್ಲೇಸ್ ಮಾಡಬೇಕು ಅದು ಬಂತು. ಆಮೇಲೆ
ಬೇರೆ ಏನು ಆ ಥರ ಡ್ಯಾಮೇಜ್ ಎಲ್ಲ ಏನಾಗಿರಲಿಲ್ಲ. ಜಸ್ಟ್ ಹ್ಯಾಂಡಲ್ ಬಾರ್ ಮತ್ತು ಕ್ಲಚ್ ಲಿವರ್ ಒಂದು ರೀಪ್ಲೇಸ್ ಮಾಡಬೇಕಾಗಿ ಬಂತು. ಅದು ಬಿಟ್ಟರೆ ಇಟ್ ವಾಸ್ ಆಲ್ ಗುಡ್. ಇಷ್ಟೆಲ್ಲ ಆಯಿತು. ಇನ್ನು ಐ ಥಿಂಕ್ ಪ್ರಾಬ್ಲಿ ಇನ್ನೊಂದು ತಿಂಗಳಲ್ಲೇ ಐ ಶುಡ್ ಬಿ ಏಬಲ್ ಟು ರೈಡ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಸೊ ಅಲ್ಲಿವರೆಗೆ ಐ ಮೀನ್ ಕೆಲವು ವೀಡಿಯೋಸ್ ಇದೆ ಎಡಿಟ್ ಮಾಡೋಕ್ಕೆ. ಸೊ ಅದನ್ನು ಎಡಿಟ್ ಮಾಡಿ ಹಾಕ್ತಾಯಿರ್ತೀನಿ. ದಟ್ಸ್ ಇಟ್. ನಿಮ್ಗೆ ಇಷ್ಟ ಆದರೆ ಐ ಮೀನ್ ಅಫ್ಕೋರ್ಸ್ ಈ ವಿಡಿಯೋ ಸೀರೀಸ್ ಆ್ಯಕ್ಚುಲಿ ಐ ಮೀನ್ ಯೂಶ್ವಲಿ ನಾನು ಅದೇ ನಿಮ್ಮ ಸಬ್ಸ್ಕ್ರೈಬ್ ಕಮೆಂಟ್ಸ್ ಅದೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪೀಪಲ್ ಸೇ ಅದು ಈವನ್ ಲೈಕ್ ಮಾಡೋದೆಲ್ಲ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಇನ್ ಅ ವೇ ದ್ಯಾಟ್ ಯೂಟ್ಯೂಬ್ ಜಾಸ್ತಿ ಡಿಸ್ಕವರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ವಿತ್ ದ್ಯಾಟ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ AJ ಹಾಸ್ಪಿಟಲ್. ಅದು ತಿಂಗಳ ಕ್ಯಾಬ್ ಮಾಡ್ಕೊಂಬರ್ತೀನಿ. ಪ್ರಜ್ಞಾ ಏರು ನಿನ್ನ ಕ್ಲಾಸ್ಮೇಟ್ ಅಲ್ಲಿ ಪ್ರಜ್ಞೆ ಇದ್ದಾಗೆ ಇಂಜಿನ ಸೈದಿ ಇಲ್ಲಿಗೆ ಎಂಜವನ್ಪಿನಿ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಆಟ ಅನ್ನಾಗ ಕಾಮಿಡಿ ಅವನ ಮಗ ಎಲ್ಲ ನಿನ್ನ ಪಿನಿ ಕಾರ್ಪುಲ್ಲ ಎಲ್ಲ ಅಂಚನೆ